ಕಣ್ಣುಗಳೆರಡು ಸಾಲದಮ್ಮ ನಿನ್ನ ನೊಮ್ಮೆ ನೋಡಲು ಅಂತ ಇವತ್ತು ಸುಲ್ಕೆರೆಯ ಗ್ರಾಮಸ್ಥರು ಮಹಾಮಾಯಿ ದೇವಿ ನೋಡಿ ಹಾಡ್ತಾ ಇದ್ದಾರೆ. ಕಾರಣ ಇದೀಗ ಶರಣವರಾತ್ರಿಯ ಪರ್ವಕಾಲ. ಈ ಸಂದರ್ಭದಲ್ಲಿ ಇಲ್ಲಿ ಗ್ರಾಮಸ್ಥರು ತಮ್ಮ ಭಕ್ತಿಯಿಂದ ಎಲ್ಲರೂ ಕೂಡ ಸೇರ್ಕೊಂಡು ತಾಯಿ ಮಹಾಮಾಯಿಗೆ ಕನಕಮಾಲೆಯನ್ನು ಅರ್ಪಿಸಿದ್ದಾರೆ. ನಿಜವಾಗ್ಲೂ ಕೂಡ ಇವತ್ತು ಕನಕಮಾಲೆಯನ್ನು ಧರಿಸಿರುವಂತಹ ತಾಯಿ ತುಂಬಾ ಅದ್ಭುತವಾಗಿ ಅಲಂಕಾರ ಭೂಷಿತಳಾಗಿ ಕಣ್ಮನ ಸೆಳೆತಾ ಇದ್ದಾಳೆ.
ಸುಲ್ಕೇರಿ ಗ್ರಾಮ ಪಂಚಾಯತ್ನ ಪಿಡಿಒ ಆಗಿರುವಂತಹ ಗಾಯತ್ರಿಗ ಇಲ್ಲಿದ್ದಾರೆ. ಸೊ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ನಂಬಿಕೆ, ಈ ತಾಯಿಯ ಸನ್ನಿಧಿಯಲ್ಲಿ ನೀವಿದ್ದೀರಾ, ಈಗ ಶರಣವರಾತ್ರಿಯ ಸಂಭ್ರಮ ಬೇರೆ. ಸೊ ಈ ಸಂದರ್ಭ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ, ಮಾತು. ಈ ಒಂದು ಶರನ್ನವರಾತ್ರಿಯ ಸಂದರ್ಭದಲ್ಲಿ ನಾವು ಇಲ್ಲಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಸೇರಿರುವಂತದ್ದು ನಮ್ಮ ಒಂದು ಪುಣ್ಯ. ಮತ್ತೆ ನನ್ಗೆ ವಿಶೇಷವಾಗಿ ನಾನು ಇಂತಹ ಒಂದು ಜಾಗದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕಿರುವಂತದ್ದು ನನ್ನ ಒಂದು ಭಾಗ್ಯ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ನನಗೆ ಇಮೋಷನಲ್ ಆಗ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ನಾನು ಕಳೆದ ಒಂದು 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಈ ಊರಿನ ಜನರ ಪ್ರೀತಿ ಪ್ರೋತ್ಸಾಹ ನಂಗೆ ಅದನ್ನ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವತ್ತು ಕೂಡ ನನ್ನನ್ನ ಇಲ್ಲಿ ಎಲ್ಲ ಕರೆದು ನಂಗೆ ಗೊತ್ತಿಲ್ಲದ ಹಾಗೆ ನನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಂಗೆ ಒಂದು ಸನ್ಮಾನ ಕೂಡ ಮಾಡಿದ್ರು. ಈ ಊರಿನಲ್ಲಿ ಒಂದು ಅಂತ ಜನರು ಇಲ್ಲಿರುವಂತದ್ದು ತುಂಬಾ ಒಳ್ಳೆಯ ಪ್ರೀತಿಯನ್ನು ತೋರಿಸ್ತಾರೆ. ನಾವು ಸರ್ಕಾರಿ ನೌಕರರಾಗಿ ನಾವು ಏನ್ ಕೆಲಸ ಮಾಡ್ಬೇಕು, ಜನರಿಗೆ ಯಾವ ಸೇವೆಯನ್ನು ಒದಗಿಸ್ಬೇಕು ಅದನ್ನು ಒದಗಿಸ್ತಾ ಇದ್ದೇವೆ. ಆದ್ರೆ ಜನರು ಇಲ್ಲಿ ಅದನ್ನ ತುಂಬಾ ಕೃತಜ್ಞತಾ ಪೂರ್ವಕವಾಗಿ ಅದನ್ನ ಸ್ವೀಕರಿಸಿ ನಮ್ಮನ್ನು ಯಾವತ್ತೂ ನೆನಪಲ್ಲಿ ಇಟ್ಟುಕೊಂಡಿರುವಂತದ್ದು, ಅದು ಆ ಪ್ರೀತಿಯನ್ನು ನಾನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತಾದ್ರೆ ಮಹಾಮಾಯಿ ದೇವಸ್ಥಾನ ಶಕ್ತಿ, ದೇವಿ ಸ್ವರೂಪ, ತುಂಬಾ ಕಾರಣಿಕ ಉಳ್ಳಂತಹ ಒಂದು ದೇವಸ್ಥಾನ. ಆಗಾಗ ನಾನು ಇಲ್ಲಿಗೆ ಬರ್ತಾ ಇರ್ತೇನೆ. ಪ್ರತಿ ಮಂಗಳವಾರ ನಮ್ಮದೊಂದು ಪೂಜೆ ಇರ್ತದೆ. ಹಾಗೆ ಮಂಗಳವಾರ ನಾನು ಬಂದ ಕೂಡಲೇ ನಂಗೆ ಕಾಲ್ ಬರ್ತದೆ, ಇವತ್ತು ನಿಮ್ಮ ಪೂಜೆ ಮಾಡಿಸುವ ಮೇಡಮ್ ಅಂತ. ಅಂದ್ರೆ ಊರಿನವರ ಈ ಒಂದು ಸಹಕಾರ ಉಂಟಲ್ಲ, ನಂಗೆ ಅದು ಇಲ್ಲಿ ತುಂಬಾ ಇಷ್ಟ ಆಗಿರುವಂತದ್ದು. ಹಾಗೆ ಈ ಒಂದು ದೇವರ ಕೃಪೆಯಿಂದ ಊರಿನವರ ಎಲ್ಲರ ಒಂದು ಇನ್ವಾಲ್ವ್ಮೆಂಟ್ ಇಂದ ಈ ಒಂದು ದೇವಸ್ಥಾನ ತುಂಬಾ ಅಭಿವೃದ್ಧಿ ಹೊಂದಿದೆ. ಆ ದೇವಿಯ ಕೃಪೆಯಿಂದ ಇಲ್ಲಿ ಯಾವುದೇ ಅನಾಹುತಗಳು ಸಂಭವಿಸದೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಈ ಒಂದು ಊರಿನ ಜನರು ಇರ್ಬೋದು, ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳಿರ್ಬೋದು, ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಸಾಗ್ತಾ ಇದೆ. ಅದೇ ರೀತಿ ಊರು ಕೂಡ ದೇವಿಯನ್ನ ನಂಬಿದ ಒಂದು ಪುಣ್ಯ, ಆ ದೇವಿ ಅದನ್ನ ಇಲ್ಲಿ ನಡೆಸಿಕೊಡ್ತಾ ಇದ್ದಾಳೆ. ಊರು ಒಳ್ಳೆ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ. ಹಿಂದೆ ಇದ್ದ ದೇವಸ್ಥಾನಕ್ಕೂ ಈಗ ಇದ್ದ ದೇವಸ್ಥಾನಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರಿಂದ ನಾವೆಲ್ಲರೂ ಕೂಡ ಆ ದೇವಿಗೆ ಇಂದು ಏನು ಚಿರಋಣಿಗಳಾಗಿರ್ಬೇಕು. ಯಾವತ್ತೂ ಅವಳ ಭಕ್ತಿಯಿಂದ ಅವಳ ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು. ಅದೇ ರೀತಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿರುವಂತದ್ದು ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳ್ತಾ. ಓಕೆ, ಈ ಮಹಾಮಾಯಿ ದೇವಸ್ಥಾನದ ಆಡಳಿತ ಸಮಿತಿಯ ಮಾಜಿ ಅಧ್ಯಕ್ಷರು ಇದ್ದಾರೆ, ಈಗ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ಸುಧೀರ್ ಅಂತ. ಓಕೆ, ಹೇಳಿ ಸರ್. ನಾನು ಇಲ್ಲಿ ಸ್ಥಾಪಕ ಆಡಳಿತ ಸಮಿತಿ ಅಧ್ಯಕ್ಷನಾಗಿದ್ದೆ. ಅಂದ್ರೆ ನಾವು ಪ್ರಥಮವಾಗಿ ಇಲ್ಲಿ ಒಂದು ಸಣ್ಣ ಗುಡಿ ಇತ್ತು ಅದರ ಮೊದಲು ಒಂದು ಮರದ ಇದರಲ್ಲಿ ನಾವು ಅದನ್ನು ಆರಾಧಿಸ್ತಿದ್ದೆವು. ನಾವು ಸಣ್ಣದಿರುವಾಗ ನನಗೆ ನೆನಪಿನ ವಾಕ್ಯದಲ್ಲಿ. ಆಮೇಲೆ ನಾವು ಒಂದು ಸಣ್ಣ ನನ್ನ ತಂದೆಯವರು ಮತ್ತೆ ದಿವಂಗತ ಲೋಕೆ ಪೂಜಾರಿ ಅವರು ಮತ್ತೆ ಇಲ್ಲಿಯವರ ಈಗಿನ ಅರ್ಚಕರ ತಂದೆಯವರಾದ ದಿವಂಗತ ಸುಬ್ರಹ್ಮಣ್ಯ ಮಂಜಿತಾಯರು, ಹಾಗೆ ನೀಲಕಂಠ ಭಟ್ರು, ಹಾಗೆ ಅಜಿತ್ ಕುಮಾರ್ ಜೈನ್ ಅಂತ ಇದ್ರು. ಅವರೆಲ್ಲ ಸೇರಿ ಇಲ್ಲಿ ಮತ್ತೊಂದು ಅಂದ್ರೆ ಹಂಚಿನ ಗುಡಿ ಚೆನ್ನಾಗಿತ್ತು. ಅದು ಕೂಡ ಒಳ್ಳೆ ಗುಡಿ ಮಾಡಿ ಆವಾಗ ಒಂದು ಬ್ರಹ್ಮ ಕೆಲಸ ಮಾಡಿದ್ರು. ಆಮೇಲೆ ಇವರ ಈಗಿನ ಅರ್ಚಕರ ತಂದೆಯವರಾದ ದಿವಂಗತ ಸುಬ್ರಹ್ಮಣ್ಯ ಮಂಜಿತಾಯರ ಕನಸಿತ್ತು, ಇದನ್ನೊಂದು ಶಿಲಾಮಯ ಮಾಡಬೇಕು, ನಾವು ಸೇರಿ ಎಲ್ಲ ಮಾಡುವ ಅಂತೇಳಿ ಒಂದು ಕನಸಿತ್ತು. ಅದರ ಮೊದಲು ಪ್ರಥಮವಾಗಿ ನಾನು ಕಮಿಟಿ ಅಧ್ಯಕ್ಷರಾಗುವಾಗ ಅದು ಬಾರಿ ಇದರಲ್ಲಿ ಅಂದ್ರೆ ನಮ್ಮಲ್ಲಿ ಏನು ಬಂಡವಾಳದ ಕೊರತೆ ಇತ್ತು. ಹಾಗಾಗಿ ನನಗೆ ಒಂದು ಆ ಟೈಮಲ್ಲಿ ನಾನು ಎಂತ ಯಂಗ್ ಆಗಿದ್ದೆ. ಹಾಗಾಗಿ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದು ಮಾನ್ಯ ನಮ್ಮ ಗೌರವಾಧ್ಯಕ್ಷರಾಗಿ ಹಳದಂಗಡಿ ಅರಮನೆ ಅರಸರಿದ್ದಾರೆ, ಅವರು ಇಲ್ಲಿ ಒಂದು ಶಾಲೆಯಲ್ಲಿ ಕಮಿಟಿ ಮಾಡಿ ನಮಗೆ ಒಂದು ಕಮಿಟಿ ಆಯಿತು. ಆಮೇಲೆ ಅಂದ್ರೆ ಆ ಕಮಿಟಿಯಲ್ಲಿ ಒಂದು 2-3 ವರ್ಷ ನಾವು ಹಾಗೇನೆ ಹೋಗಿ, ಅಂದ್ರೆ ನಮ್ಗೆ ಧೈರ್ಯ ಬರ್ಲಿಲ್ಲ, ಧನ ಸಹಾಯದೆಲ್ಲ ಇರ್ಲಿಲ್ಲ. ಇದು ನಮ್ಮ ಸಣ್ಣ ಒಂದು ಊರು, ಇದು ಆರ್ಥಿಕವಾಗಿ ಯಾರು ಅಷ್ಟು ದೊಡ್ಡ ಜನಗಳಿಲ್ಲ ಇಲ್ಲಿ. ಹಾಗಾಗಿ ನಾವು ಅದನ್ನು ಮುಂದುವರಿಸಿ ಒಂದು ದಿನ ಕಮಿಟಿ ಪುನಃ ಒಂದು ಜೀರ್ಣೋದ್ಧಾರ ಸಮಿತಿ ಮಾಡಿದೆವು. ಅದರಲ್ಲಿ ಈಗಿನ ಅರ್ಚಕರಾದ ತಂದೆಯವರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದರು, ನಾನು ಆಡಳಿತ ಸಮಿತಿ ಅಧ್ಯಕ್ಷರಿದ್ದೆ. ಹಾಗೇನೆ ಅದು ಅವರು ಮುಂದುವರೆದ ಅವರ ದಿವಂಗತರಾದರು. ಆಮೇಲೆ ಅವರ ಮಗನೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ನಾವು 2007ರಲ್ಲಿ ಇದನ್ನು ಪ್ರಥಮವಾಗಿ ಶಿಲಾಮಯ ಮಾಡಿ ಈ ಅಂದ್ರೆ ಇದು ಮಾತ್ರ ನಮ್ಮಲ್ಲಿ ಗುಡಿ ಇದ್ದದ್ದು. ಈ ಕಡೆದು ನೆಕ್ಸ್ಟ್ 2007ರಲ್ಲಿ ಅದನ್ನು ಪುನಃ ನಾವು ಈ ಗೋಪುರವನ್ನು ಮಾಡಿದೆವು. ಹಾಗೆ 2007ರಲ್ಲಿ ನಮ್ಮ ಪ್ರಥಮ ಬ್ರಹ್ಮ ಕಲಶ ಆಯಿತು, ಉತ್ತಮವಾಗಿ ಜರುಗಿದೆ. ಆಮೇಲೆ ಇದು ಎಲ್ಲ ಅಭಿವೃದ್ಧಿಯತ್ತ ಸಾಗಿದೆ ಅಂತ ಹೇಳಿ ನನಗೆ ಭಾರಿ ಸಂತೋಷ ಆಗ್ತಾ. ಆಮೇಲೆ ಎಲ್ಲ ನಾನು ಸ್ಥಾಪಕ ಅಧ್ಯಕ್ಷನಾದ್ಮೇಲೆ ಆ ಕಮಿಟಿ ಇಷ್ಟರವರೆಗೂ ನಮ್ಮ ಈ ಇದರಲ್ಲಿ ಆಗುವಂತ ಎಲ್ಲಾ ಕೆಲಸಗಳು ಇಷ್ಟರವರೆಗೆ ಯಾವುದೇ ಕುಂದುಕೊರತೆ ಬರದೆ ನಡೀತದೆ. ಅದೊಂದು ನನಗೆ ಸಂತೋಷದಾಯಕ ಅಂತ ಹೇಳಲು ಬಯಸ್ತೇನೆ. ಹಾಗೇನೆ ಇನ್ನು ಕೂಡ ನಮ್ಗೆ ಎಲ್ರಿಗೂ ದೇವಿ ಆಶೀರ್ವಾದ ನೀಡಿ ನಮ್ಮ ಈ ಊರನ್ನು ಅಭಿವೃದ್ಧಿಪಡಿಸಲೆಂದು ನಾನು ಕೇಳಿ
ತಮಗೆ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಈ ಸಮಿತಿಯ ಮಾಜಿ ಅಧ್ಯಕ್ಷ ರವಿ ಶೆಟ್ಟಿ ಅವರಿದ್ದಾರೆ. ವಿಶೇಷವಾಗಿ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಕನಕಮಾಲೆಯನ್ನು ಕೊಟ್ಟಿರುವಂತದ್ದು. ಸೊ ಆ ಕನಕಮಾಲೆ ಕೊಡೋ ಕೂಡ ಕೆಲವೊಂದು ಅದಕ್ಕೆ ಕೂಡ ಸಂದರ್ಭ ಇರುತ್ತೆ. ಸೊ ಇದು ಆ ಸಂಕಲ್ಪ ಯಾವಾಗ ಆಯ್ತು, ಹೇಗಾಯ್ತು, ಇದೀಗ ಅದನ್ನು ಕೊಡುವಾಗ ಹೇಗೆ ನಿಮ್ಗೆ ಎಷ್ಟು ಆತ್ಮ ಸಂತೃಪ್ತಿ ಆಯ್ತು ಅಂತ? ನಾವು ನಿಜವಾಗಿ ನೆನೆಸಿದ ಒಂದು ಕನಸು ಇವತ್ತು ನನಸಾಗಿದೆ. ಕಳೆದ ಒಂದು ಹೆಚ್ಚು ಸಮಯ ಆಗಲಿಲ್ಲ, ಒಂದು 6 ತಿಂಗಳ ಹಿಂದೆ ನಾವೊಂದು ದೇವಿಗೆ ಒಂದು ಕನಕಮಾಲೆ ಸಮರ್ಪಣೆ ಮಾಡಬೇಕಂತ ಒಂದು ತೀರ್ಮಾನ ಮಾಡಿ ಒಂದು ಮೀಟಿಂಗ್ ಅನ್ನು ಕರೆದು, ನಮ್ಮ ಆಡಳಿತ ಸಮಿತಿಯ ಮೀಟಿಂಗ್ ಅನ್ನು ಕರೆದು ನಾವೊಂದು ತೀರ್ಮಾನ ಇದ್ದೇವೆ. ಪ್ರತಿ ಗ್ರಾಮ ನಮ್ದು ಬಡ ಗ್ರಾಮ, ಇಲ್ಲಿ ಸುಳ್ಕೇರಿ ಅಂದ್ರೆ ಬಡ ಗ್ರಾಮದ ಎಲ್ಲರೂ ಒಂದು ಕನಿಷ್ಠ 1,000 ಎಲ್ಲರೂ ಕೊಟ್ಟು ನಮ್ಮ ಈ ಕನಕಮಾಲೆ ಬಗ್ಗೆ ಸಹಕಾರ ಕೊಡ್ಬೇಕಂತ ನಾವು ವಿನಂತಿ ಮಾಡಿ ಒಂದು ವಿಜ್ಞಾಪನಾ ಪತ್ರವನ್ನು ಕೂಡ ಮಾಡಿ ಎಲ್ಲ ಮನೆ ಮನೆಗೆ ಹೋಗಿ ವಿಜ್ಞಾಪನೆಯನ್ನು ಮಾಡಿದೆವು. ನಮಗೆ ಎಲ್ಲ ಗ್ರಾಮಸ್ಥರು ಬಹಳ ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರೂ 1,000 ಮತ್ತು ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ನೀಡಿ ಇವತ್ತು ಈ ಕನಕಮಾಲೆ ಸಮರ್ಪಣೆಗೆ ಎಲ್ಲರ ಸಹಕಾರ ದೊರಕಿದೆ. ಇನ್ನು ಕೂಡ ನಮ್ಮ ಈ ಕ್ಷೇತ್ರದ ಜೀರ್ಣೋದ್ಧಾರ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಶ್ರೀ ಮಹಾಮಾಯಿ ದೇವಿಯ ಕೃಪೆ ನಮ್ಮ ಗ್ರಾಮದ ಎಲ್ಲ ಭಕ್ತಾಭಿಮಾನಿಗಳಿಗೆ ಇದೆ. ಇನ್ನು ಮುಂದೆ ಕೂಡ ಇಲ್ಲಿನ ಈ ದೇವಿಯ ಕಾರ್ಯಕ್ರಮಗಳು ಒಳ್ಳೆಯ ರೀತಿ ನಡೆಯಲಿ ಎಂದು ಹಾರೈಸುತ್ತಾ, ನಮ್ಮ ಮುಖ್ಯವಾಗಿ ನಾವು ಎಲ್ಲ ಗ್ರಾಮಸ್ಥರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನ ಬಗ್ಗೆ ಮಾತಾಡಕ್ಕೆ ಸುಳ್ಕೇರಿಯ ಮಾಜಿ ಅಧ್ಯಕ್ಷ ನಾರಾಯಣ ಅವರು ಇದ್ದಾರೆ. ಸರ್, ಈಗ ನಿಮ್ಮ ಇರುವಿಕೆಯಲ್ಲಿಯೇ ದೇವಿಗೆ ಒಂದು ಕನಕಮಾಲೆ ಸಮರ್ಪಣೆ ಆಗಿದೆ. ಈ ಸಂದರ್ಭ ಬಗ್ಗೆ ನಿಮ್ಮ ಒಂದು ಮಾತು. ಕಳೆದ 106 ವರ್ಷದಿಂದ ಈ ಜಾಗದಲ್ಲಿ ಬಂಡಾರಿಗೋಳಿ ಎನ್ನುವಂಥ, ಸುಳ್ಕೇರಿ ಗ್ರಾಮದ ಬಂಡಾರಿಗೋಳಿ ಎನ್ನುವಂಥ ಈ ಸ್ಥಳದಲ್ಲಿ ಚಿಕ್ಕ ಒಂದು ಗುಡಿ, ಮಹಾಮಾಯಿ ಗುಡಿ ಇತ್ತು. ತದನಂತರದಲ್ಲಿ ಇಲ್ಲಿ ಒಂದು ಕಮಿಟಿ ಮಾಡಿ, ಒಂದು ಸಮಿತಿ ರಚನೆ ಮಾಡಿ, ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಜನರು, ಈ ಗ್ರಾಮದ ಎಲ್ಲ ಜನ ಭಾಗವಹಿಸ್ತಿದ್ರು. ಹಾಗೆಯೇ ಇಲ್ಲಿ ತುಂಬ ಧಾರ್ಮಿಕ ಕೆಲಸ ಕಾರ್ಯಗಳು ಇಲ್ಲಿ ವರ್ಷದಲ್ಲಿ ನಡೆಯುತ್ತದೆ. ಅದರಲ್ಲಿ ಮುಖ್ಯವಾಗಿ ವಾರ್ಷಿಕ ಜಾತ್ರೆ ಸಮಯದಲ್ಲಿ ಇಲ್ಲಿ ಪಕ್ಕದಲ್ಲಿ ಬ್ರಹ್ಮಬೇದರ್ಕಳ ಗರಡಿ ಕೂಡ ಉಂಟು, ಅಲ್ಲಿ ಕೂಡ ಜಾತ್ರೆ ನಡೆಯುತ್ತದೆ. ನಂತರದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕೂಡ ಇಲ್ಲಿ ನಡೆಯುತ್ತದೆ, ಶನಿ ಪೂಜೆ ಕೂಡ ಇಲ್ಲಿ ನಡೆಯುತ್ತದೆ. ಮತ್ತು ವರ್ಷದಲ್ಲಿ ದೊಂಪದ ಬಲಿ ಉತ್ಸವ ಮತ್ತು ಇಲ್ಲಿ ರಾಶಿ ಪೂಜೆ ಅನ್ನುವಂಥದ್ದು ನಡೀತದೆ. ಪ್ರತಿ ವಾರ ಮಂಗಳವಾರ ದಿವಸ ಇಲ್ಲಿ ಒಂದು ದೇವಿಗೆ ಇಲ್ಲಿ ಹಣ್ಣುಕಾಯಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ. ಆದರೂ ನಾನು ಇಲ್ಲಿ 2ನೇ ಬಾರಿಗೆ ಇದು ಕೋಶಾಧಿಕಾರಿ ಕೆಲಸ ಕಾರ್ಯ ನಿರ್ವಹಿಸಿದ್ದೇನೆ. ಆದರೂ ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೂಡ ಭಾಗವಹಿಸಿ, ತದನಂತರದಲ್ಲಿ ಕಳೆದ 10 ವರ್ಷದಿಂದ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಅಧ್ಯಕ್ಷನಾಗಿ, ಈಗ ಪುನಃ ಸದಸ್ಯನಾಗಿ ಇಲ್ಲಿ ಒಂದು ಊರಿನ ಕೆಲಸ ಕಾರ್ಯಗಳಿಗೆ ನನ್ನಿಂದ ಆಗುವಂಥ ಒಂದು ಸಹಕಾರವನ್ನು ನೀಡ್ತಿದ್ದೇನೆ. ಹಾಗೆಯೇ ಇಲ್ಲಿ ರಾಜಕೀಯ ರಹಿತವಾಗಿ ನಡೆಯುವಂಥದ್ದು ಈ ಒಂದು ಆಡಳಿತ ಸಮಿತಿ ಆಗಲಿ, ಇಡೀ ಊರಿನ ಕೆಲಸದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಯಾವುದೇ ಒಂದು ರೀತಿಯ ರಾಜಕೀಯ ಈ ಗ್ರಾಮದಲ್ಲಿ ನಡೆಯುವುದಿಲ್ಲ. ಆದರೂ ಸಂಪೂರ್ಣ ಎಲ್ಲ ಪಕ್ಷದವರು ಕೂಡ ಇಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ. ಮತ್ತು ಇಂಥ ಒಂದು ಗ್ರಾಮ ಎಲ್ಲಿಯೂ ನಿಮಗೆ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಎಲ್ಲ ಒಂದು ಚಿಕ್ಕ ಗ್ರಾಮ ಆದರೂ ಕೂಡ ಇಲ್ಲಿ ತುಂಬ ಒಂದು ಧಾರ್ಮಿಕ ಕೆಲಸ ಆಗಲಿ, ಕ್ರೀಡಾಕೂಟ ಆಗಲಿ, ಎಲ್ಲವೂ ಕೂಡ ಭಾರಿ ಚೆನ್ನಾಗಿ ನಡೀತದೆ. ಹಾಗಾಗಿ ಇಲ್ಲಿ ಇನ್ನು ಮುಂದಕ್ಕೂ ಕೂಡ ಊರಿನವರ ಮತ್ತು ಪರ ಊರಿನವರ ಸಹಕಾರ ಇರಲಿ ಅಂತ ಇಚ್ಛಿಸುತ್ತಾ ನನ್ನ 2 ಮಾತನ್ನು ನಿಲ್ತೇನೆ. ಸುರೇಶ್ ಭಟ್ ಅಂತ, ನಾನು ಇಲ್ಲಿಯ ಮಾಜಿ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತೇನೆ ಈ ದೇವಸ್ಥಾನಕ್ಕೆ. 4 ವರ್ಷ ಅಧ್ಯಕ್ಷನಾಗಿ ಹಾಗೂ 3 ವರ್ಷ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತೇನೆ. ಅದೇ ರೀತಿ ದೇವಸ್ಥಾನಕ್ಕೆ ಒಂದು ಪರ್ಮನೆಂಟ್ ಒಂದು ಆದಾಯ ಬರಬೇಕಂತ ಹೇಳಿಕೊಂಡು ಆ ಮಹಾಮಾಯಿ ವಾಣಿಜ್ಯ ಸಂಕೀರ್ಣ ನನ್ನ ಕಾಲದಲ್ಲಿ ನಡೆದಂಥ ಒಂದು, ನನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ನಡೆದಂಥ ಒಂದು ಕಾಮಗಾರಿ ಅದು. ಅದೇ ರೀತಿ ನಂತರ ಫೈನಲ್ ಇದರಲ್ಲಿ ಸಾನ್ನಿಧ್ಯ ಕಲಶ ನಮ್ಮ ದೇವಸ್ಥಾನಕ್ಕೆ 12 ವರ್ಷಕ್ಕೊಮ್ಮೆ ನಿಮಗೆ ಗೊತ್ತಿದ್ದಾಗೆ ಬ್ರಹ್ಮ ಕಲಶ ನಡೀಲೇಬೇಕು. ಅದೇ ರೀತಿ 13ನೇ ವರ್ಷದಲ್ಲಿ ನಾವಿಲ್ಲಿ ಬ್ರಹ್ಮ ಕಲಶವು ಸಹ ನನ್ನ ಅವಧಿಯಲ್ಲಿ ನಡೆದಿದೆ ಹೇಳಲು ನಾನು ಸಂತೋಷ ಪಡುತ್ತಾ ಇದ್ದೇನೆ. ಶ್ರೀ ಮಹಾಮಾಯಿ ದೇವರು ಎಲ್ರಿಗೂ ಅನುಗ್ರಹಿಸಲಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಸರ್, ನಿಮ್ಮ ಹೆಸರು, ನೀವೇನಾಗಿದ್ದೀರಿ? ನನ್ನ ಹೆಸರು ಡಿ ಕೆ ಪೂಜಾರಿ ಅಂತ. ಪ್ರಸ್ತುತ ಈಗ ಮಹಾಮಾಯಿ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ 1 ವರ್ಷದಿಂದ.
ಮತ್ತೆ ಇವತ್ತಿನ ಒಂದು ನವರಾತ್ರಿ ಉತ್ಸವ ಆಯಿತು, ಜೊತೆಗೆ ಕನಕಮಾಲೆಯ ಸಮರ್ಪಣೆ ಆಯಿತು, ಎಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರಿ? ಈ ಬಗ್ಗೆ ಹೇಗೆ ಅನಿಸ್ತಾ ಇದೆ? ನಾವು ತುಂಬಾ ಮಾಡ್ಕೊಂಡಿದ್ದೇವೆ. ನಾವೊಂದು 15-20 ದಿವಸದಿಂದ ತುಂಬಾ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಬೇಕಾಗುವ ಎಲ್ಲ ದಾಖಲೆ ಪತ್ರಗಳನ್ನು ಒಟ್ಟು ಮಾಡಿಕೊಂಡು ಆ, ಅದೇ ಇನ್ವಿಟೇಷನ್, ಸೇವಾ ರಸೀದಿ ಇದನ್ನೆಲ್ಲ ಒಟ್ಟು ಮಾಡಿಕೊಂಡು ಫ್ಲೆಕ್ಸ್ ಎಲ್ಲ ಮತ್ತೆ ಅದಕ್ಕೆ ಬೇಕಾಗುವ ಸಾಮಗ್ರಿ ತರುವಲ್ಲಿಂದ ಹಿಡಿದು ಇನ್ವಿಟೇಷನ್ ಹಂಚುವಿಕೆ ಎಲ್ಲದರಲ್ಲೂ ನಾವು ಭಾಗವಹಿಸಿರ್ತೇವೆ. ಸುಲ್ಕೇರಿ ಮಹಾಮಾಯಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಾರ್ಶ್ವನಾಥ ಜೈನ್ ಇದ್ದಾರೆ. ಸರ್ ನಮಸ್ತೆ. ಇವತ್ತು ನಿಮ್ಮ ಒಂದು ಅವಧಿಯಲ್ಲಿ ಬಹಳ ಅದ್ಭುತವಾಗಿರುವಂತಹ, ನೀವು ಬಹಳ ಹೆಮ್ಮೆ ಹೇಳ್ಕೊಳ್ಳುವಂತ ಒಂದು ಕೆಲಸ ಆಗಿದೆ, ದೇವಿಗೆ ಒಂದು ಕನಕಮಾಲೆ ಸಮರ್ಪಣೆ. ಸೊ ಇದಕ್ಕೆ ಎಷ್ಟೆಲ್ಲ ನೀವು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ರಿ? ಹೇಗೆ ಅದಕ್ಕೆಲ್ಲ ಹಣ ಕಲೆಕ್ಟ್ ಆಗಿ ಎಲ್ಲವನ್ನು ಕೂಡ ಹೇಗೆ ಮಾಡ್ಕೊಂಡಿದ್ರಿ? ನಾನು ಇದರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಒಂದು 3 ತಿಂಗಳು ಮುಂಚೆ ಇದರ ಕಮಿಟಿ ಅವರನ್ನು ನಾವೆಲ್ಲ ಸೇರ್ಕೊಂಡು ನಾವೊಂದು ಮಾತಾಡಿದ್ದೇವೆ. ಹೀಗೆ ಒಂದು ಅರ್ಪಣೆ ಮಾಡುವುದೊಂದು ನಿರೀಕ್ಷೆ ಇದೆ, ಏನು ನಿಮ್ದೆಲ್ಲ ಅಂತ. ಅದಕ್ಕೆ ಅವರು ಊರಿನವರೆಲ್ಲರೂ ಸೇರ್ಕೊಂಡು ನಾ ಅಂತ ಒಂದು ಕೆಲಸ ಮಾಡುವುದರ ಒಳ್ಳೆ ರೀತಿಯಿಂದ ಮಾಡೋಣ ಅಂತೇಳಿ ನನಗೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ನಾವು ಊರಿಗೆಲ್ಲ ಹೋಗುವ, ಗ್ರಾಮದೊಳಗೆ ನಾವು ಹೋಗುವಾಗ ಊರಿನವರು ಎಲ್ಲರೂ ಬಹಳ ಖುಷಿಯಿಂದ ನಮಗೆ ಹಣದ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ. ಹಾಗೆ 3 ತಿಂಗಳೊಳಗೆ ಆಗ್ತದೆ ಅಂತ ನಾವು ಕನಸಿನಲ್ಲಿ ತಿಳ್ಕೊಂಡಿಲ್ಲ, ಆದ್ರೆ 3 ತಿಂಗಳ ಒಳಗೆ ಆಗಿದೆ ಇದು. ಹಾಗಾಗಿ ನಮಗೆ ತುಂಬಾ ಖುಷಿಯಾಗಿದೆ. ದೇವಿಗೆ ಕೂಡ ಖುಷಿ ಆಗಿರುತ್ತೆ. ತುಂಬಾ ಖುಷಿಯಾಗಿದೆ. ಮತ್ತೆ ಇದರ ಕಲೆಯ ಬಗ್ಗೆ ನಾವು ಹೇಳ್ಬೇಕಾಗಿದ್ದು ಏನಿಲ್ಲ, ತುಂಬಾ ಒಳ್ಳೆ ಕಲೆ ಉಂಟು. ನಾವು ಏನಾದ್ರೂ ಒಂದು ತಿಳ್ಕೊಂಡ್ರೆ ಆ ಕೆಲಸ ಆಗ್ಬೇಕಾದ ಆಗ್ತದೆ. ಮತ್ತೆ ಇನ್ನೂ ನಮ್ದು ಕೆಲಸ ಉಂಟು ಆಗೋದು ಮುಂದಿನ ದಿನಗಳಲ್ಲಿ. ಆದರೂ ಯಾವುದಂತೇಳಿ ನಾವು ತಿಳಿಸ್ತೇವೆ. ನಿಮ್ಮ ಹೆಸರು? ನನ್ನ ಹೆಸರು ಹೇಮಲತಾ. ನಾನು ಇಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮಗೆ ನಿಜವಾಗಿ ಹೇಳುವುದಾದ್ರೆ, ನಾವು ಅವರು ಪಾರ್ಶ್ವನಾಥ ಜೈನ್ ಸರ್ ಹೇಳಿದಾಗೆ ನಾವು ಒಂದು 3 ತಿಂಗಳ ಹಿಂದೆ ಒಂದು ಕಮಿಟಿ ಮೀಟಿಂಗ್ ಮಾಡಿದ್ದೆವು. ಆವಾಗ ನಾನು ಕೂಡ ನನ್ನ ಯಜಮಾನರ ಹತ್ರ ಹೇಳಿದೆ, ಇದು 3 ತಿಂಗಳೊಳಗೆ ಆಗ್ತದ, ಇದು ನೆರವೇರಿಸಿ ಕೊಡ್ತಾರಾ ಅಂದ್ರೆ ಜನಗಳು, ಅಂದ್ರೆ ನಮ್ಮ ಗ್ರಾಮದಲ್ಲಿ ಹೆಚ್ಚಿನವರು ಬಡವರು ಇರುವುದು, ಅಷ್ಟು ಏನು ಧನವಂತರು ದುಡ್ಡು ಇರುವವರು ಯಾರು ಇಲ್ಲ. ಆದ್ರೂ ಹೆಚ್ಚಿನವರು ಅವರಿಂದ ಸಾಧ್ಯ ಇದ್ದಷ್ಟು ನಾವು 1,000 ದೇಣಿಗೆ ಹೇಳಿದ್ದೇವೆ. ಆದ್ರೂ ಕೈಯಿಂದ ಅವರಿಗೆ ಎಷ್ಟು ಸಾಧ್ಯ ಉಂಟು, 1,000 ಹೇಳಿದ್ರು 10,000, 5,000 ಹೆಚ್ಚಿನವರು ಕೊಟ್ಟಿದ್ದಾರೆ, ಧನ ಸಹಾಯ ಮಾಡಿದ್ದಾರೆ. ನಿಜವಾಗಿ ಹೇಳುದಾದ್ರೆ ನಮ್ಗೆ ಒಂದು ಹೆಮ್ಮೆ. ನಮ್ಮ ದೇವಿ ನಮ್ಗೆ ತುಂಬಾ ಕೀರ್ತಿ. ಅಂದ್ರೆ ಇಲ್ಲಿ ನಾವು ಎಂತ ಎಣಿಸಿದೇವೆ ಅದೆಲ್ಲ ಕೆಲಸವನ್ನು ದೇವಿ ನೆರವೇರಿಸಿ ಕೊಡ್ತಾರೆ. ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗಿದೆ. ನಿಮ್ಗೆ ಕೂಡ ಗೊತ್ತಲ್ವ ಎಷ್ಟು ಖುಷಿ ಆಯ್ತು ನಮ್ಗೆ. ನಿಜವಾಗಿ ನನ್ಗೆ ಇವತ್ತು ದೇವಿಗೆ ಕನಕಮಾಲೆ ಸಮರ್ಪಣೆ ಮಾಡುವಷ್ಟೊತ್ತಿಗೆ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ಖುಷಿಯಿಂದ ಹರ್ಷಾಸ ಹೇಳ್ತೇವೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ದೇವಿ ನಡೆಸಿಕೊಂಡು ಹೋಗ್ಲಿ. ಮತ್ತೆ ನಿಮ್ಗೆ ಸುದ್ದಿ ಬಿಡುಗಡೆಯವರಿಗೆ ಧನ್ಯವಾದಗಳು. ನಮ್ಗೆ ಅದಕ್ಕಿಂತ ಹೆಚ್ಚು ದುಡ್ಡು ಕಲೆಕ್ಷನ್ ಯಾವಾಗಲೇ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ದೇವಿಗೆ ನಾವು ಅದಕ್ಕೆ ಏನಾದ್ರೂ ಮಾಡಿ ಕೊಡ್ತೇವೆ. ಅಂದ್ರೆ ಇನ್ನು ಈ ಮುಂದಿನ ಕೆಲಸ ಕಾರ್ಯಗಳಾಗುವಾಗ ದೇವಿಗೆ ಅದನ್ನು ಸಮರ್ಪಣೆ ಮಾಡುದು ಇನ್ನು ಮುಂದಿನ ದಿನಗಳಲ್ಲಿ. ಹಾಗೆ ಇನ್ನು ದೇವಿ ನಮ್ಮಿಂದ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅದು ಅವರದೇ ಮಹಿಮೆ. ಹೌದು. ಹಾಗೆ ನಿಮ್ಗೆ ತುಂಬಾ ಧನ್ಯವಾದಗಳು. ನಮ್ಮನ್ನು ಕರೆಸಿ. ಹೇಮಲತಾ. ಸುಲ್ಕೇರಿ ಮಹಾಮಾಯಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಪ್ರಭಾಕರ್ ಮಂಜಿತಾ ಇದ್ದಾರೆ. ನಮಸ್ತೆ. ಇದೀಗ ಮಹಾಮಾಯಿ ದೇವಸ್ಥಾನ ಕಲೆ ಕಾರ್ಯಕ್ಕೆ ತುಂಬಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಕೆಲವು ವಿವರವಾಗಿ ಹೇಳೋದಾದ್ರೆ ಹೇಗೆ ಅಂತ ಈ ತಾಯಿ ಭಕ್ತಾದಿಗಳಿಗೆ ಹೇಗೆ ಒಂದು ಅವರ ಕೋರಿಕೆಯನ್ನು ಈಡೇರಿಸ್ತಾಳೆ? ಇಲ್ಲಿ ಬಂದು ದೇವಸ್ಥಾನದಲ್ಲಿ ಸಂತಾನ ವಿಚಾರದಲ್ಲಿ, ವಿವಾಹದ ವಿಚಾರದಲ್ಲಿ ವಿಶೇಷವಾದಂತಹ ಒಂದು ಫಲವು ಪ್ರಾಪ್ತಿ ಆಗ್ತದೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ ಇಂಥಕ್ಕೆ ತುಂಬಾ ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಸಂತಾನದ ವಿಚಾರದಲ್ಲಿ ವಿಶೇಷವಾದಂತಹ ಒಂದು ಫಲ ಪ್ರಾಪ್ತಿ ಆಗ್ತದೆ. ಇನ್ನು ಒಂದು ಮರದ ಬುಡದಲ್ಲಿ ಒಂದು ಆರಾಧನೆ ಮಾಡ್ತಾ ಇದ್ದಂತಹ ಒಂದು ಶಕ್ತಿ, ತದನಂತರದಲ್ಲಿ ನಮ್ಮ ತಂದೆಯ ಕಾಲದಲ್ಲಿ ಒಂದು ಅದಕ್ಕೆ ಬೇಕಾದಂತಹ ಒಂದು ಹಂಚಿನ ಗುಡಿಯನ್ನು ನಿರ್ಮಾಣ ಮಾಡಿಕೊಂಡು ವಾರದಲ್ಲಿ ಒಂದು ಪೂಜೆ, 4-5 ಮಂದಿ ಭಕ್ತಾದಿಗಳು ಬಂದು ಆಗ್ತಾ ಇದ್ದಂತಹ ಸೇವೆ. ತದನಂತರದಲ್ಲಿ ದೇವರೊಂದು ಪ್ರೇರೇಪಣೆ ಕೊಟ್ಟು ಅವರಿಗೊಂದು ಶಿಲಾಮಯ ಗುಡಿ ಕಟ್ಟಬೇಕನ್ನುವಂತಹ ಒಂದು ಸಂಕಲ್ಪ ಇತ್ತು. ತದನಂತರ ಅವರದ್ದು ಒಂದು ಜೀವನದ ಒಂದು ಅಂತ್ಯ ಆಯಿತು. ತದನಂತರ ನಮ್ಮ ಒಂದು ಮೂಲಕವಾಗಿ ಆಗ್ಬೇಕನ್ನುವಂತಹ ಒಂದು ಸಾಧನೆ ಸಮಿತಿ ಮಾಡಿಕೊಂಡು ಹೊರವೂರಿನ ಭಕ್ತರನ್ನೆಲ್ಲ ಒಟ್ಟು ಮಾಡಿಕೊಂಡು ಶಿಲಾಮಯ ಗುಡಿ ಕಟ್ಟಿ ಒಂದು 2ನೇ ಬ್ರಹ್ಮಕಲಶ ಆಗಿ ಒಂದು 16-17 ವರ್ಷ ಆದಂತಹ ಸಮಯ ಈಗ. ಇಲ್ಲಿ ಬಂದಂತಹ ಭಕ್ತರಿಗೆ ಬೇಕಾದಂತಹ ಒಂದು ಸದಭೀಷ್ಟಗಳನ್ನು ಮಹಾಮಾಯಿ ದೇವರು ವಿಶೇಷವಾಗಿ ಅನುಗ್ರಹ ಮಾಡಿಕೊಂಡು ಬರ್ತಾ ಇದ್ದಾರೆ. ದೇವರನ್ನು ನಂಬಿಕೊಂಡು ಹೋಗಿ ಏನು ಒಂದು ಊರಿನಲ್ಲಿ ಅಂತ ಒಂದು ಪೂಜಾದಿ ಸತ್ಕರ್ಮಗಳನ್ನು ಮಾಡ್ತೇನೆ, ಅದಕ್ಕೆ ಒಂದು ಒಳ್ಳೆ ಫಲವನ್ನು ಕೊಡುವ ಮೂಲಕವಾಗಿ ದೇವರ ಒಂದು ಪೂರ್ಣ ಅನುಗ್ರಹ ನಮ್ಮ ಒಂದು ಸಂಸಾರಕ್ಕೂ ಆಗಿದೆ ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಇವತ್ತು ಕನಕಮಾಲೆ ಸಮರ್ಪಣೆ ಆಗಿದೆ. ಹೌದು. ತಾಯಿಯ ಇಚ್ಛೆ ಕೂಡ ಆಗಿತ್ತು, ಹೌದು. ಮಾಲೆ ಬೇಕು ಅಂತ. ನಾವು ಭಕ್ತಾದಿಗಳಿಗೊಂದು ಮಾಲೆ ಅರ್ಪಿಸಿದ್ದೇವೆ. ಇದ್ರ ಬಗ್ಗೆ ನನಗೆ ಒಂದು ಮದುವೆಯಾಗಿ ನನಗೊಂದು 25 ವರ್ಷದೊಂದು ಕಾರ್ಯಕ್ರಮ ಮಾಡಿದ್ದೇವೆ. ಅವತ್ತಿನ ದಿವಸ ನಾವು ಒಂದು 25 ವರ್ಷ ನಾವು ಆರಾಧನೆ ಮಾಡಿಕೊಂಡು ಬಂದಂತಹ ದೇವರಿಗೆ
ಒಂದು ಊರ ನಮ್ಮಿಂದ ಒಬ್ಬರಿಂದ ಮಾಡುವಂತಹ ಸಾಧ್ಯತೆ ಇರಲಿಲ್ಲ. ಒಂದು ದೇವರಲ್ಲಿ ಚಂಡಿಕಾಯಾಗದ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಇತ್ತು. 10 ಮಂದಿಯನ್ನೆಲ್ಲ ಒಟ್ಟು ಮಾಡಿಕೊಂಡು ದೇವರಿಗೆ ಒಂದು ಬಂಗಾರದ್ದು ನಮ್ಮ ಈಗ 25 ವರ್ಷದ ದಾಂಪತ್ಯ ಜೀವನ ಅಂತ ಹೇಳಿದ್ರೆ ದೇವರು ಕೊಟ್ಟಿದ್ದಾರೆ ಅಂತದ್ದಕ್ಕೆ ಅವಳಿಗೆ ಒಂದು ಬಂಗಾರ ಮಾಡಿಸಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ದೇವರಿಗೆ ಕೂಡ ಒಂದು ಮಾಡಿಸ್ಬೇಕನ್ನುವಂತಹ ಒಂದು ಸಂಕಲ್ಪ ಇತ್ತು. ಆದರೆ ಅಂತದ್ದನ್ನು ಒಬ್ಬನ ಮೂಲಕವಾಗಿ ಮಾಡುವುದಕ್ಕಿಂತ 10 ಮಂದಿ ಸೇರಿ ಆರಾಧನೆ ಮಾಡುವಂತಹ ಶಕ್ತಿ ಆದದ್ರಿಂದ 10 ಮಂದಿಯನ್ನು ಒಟ್ಟಿಗೆ ಮಾಡಿಕೊಂಡು ಭಕ್ತಾದಿಗಳ ಮೂಲಕವಾಗಿ ದೇವರಿಗೆ ಅರ್ಪಣೆ ಮಾಡ್ಬೇಕು ಅನ್ನುವಂತಹ ಒಂದು ಪ್ರಾರ್ಥನೆ ಇತ್ತು. ಆ ಪ್ರಾರ್ಥನೆಯನ್ನು ಒಂದು 6 ತಿಂಗಳ ಒಳಗೆ ದೇವರ ಅನುಗ್ರಹ ಮಾಡಿ ನಡೆಸಿಕೊಟ್ಟಿದ್ದಾರೆ. ಇವತ್ತಿನ ದಿವಸ ದೇವರಿಗೆ ಒಂದು ಅರ್ಪಣೆ ಮಾಡಿದ್ದೇವೆ. ಇದರಿಂದ ದೇವರಿಗೆ ಒಂದು ಸಂತೋಷ ಆಗಿದೆ. ಇನ್ನು ಮುಂದಕ್ಕೆ ಬೇಕಾದಂತಹ ತುಂಬಾ ಸಂಕಲ್ಪಗಳುಂಟು ಈ ಕ್ಷೇತ್ರದಲ್ಲಿ. ಅದನ್ನೆಲ್ಲ ದೇವರು ಮಾಡಿಸ್ತಾರೆ ಅನ್ನುವಂತಹ ಒಂದು ದೃಢ ಸಂಕಲ್ಪ, ದೃಢ ಭಕ್ತಿ ದೇವರ ಮೇಲೆ ಇದೆ. ಮುಂದಕ್ಕೆ ದೇವರು ನಡೆಸ್ತಾರೆ ಅನ್ನುವಂತಹ ಪ್ರಾರ್ಥನೆ ಇದೆ. ಒಟ್ಟಾರೆಯಾಗಿ ಈ ತಾಯಿ ಮಹಾಮಾಯಿ ಇಲ್ಲಿನ ಗ್ರಾಮಸ್ಥರ ಇಷ್ಟಾರ್ಥನ ಪೂರೈಸಿದ ಕೇಳಿಕೊಳ್ತಾ ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಸುಲ್ಕೇರಿ, ಬೆಳ್ತಂಗಡಿ.